ಮಂಗಳೂರಿನ ಹೆಸರಾಂತ ಮಾಲ್ಗಳಲ್ಲಿ ಒಂದಾದ ಸಿಟಿ ಸೆಂಟರ್ಗೆ 8ನೇ ವರ್ಷ ಪೂರೈಸಿದ ಪ್ರಯುಕ್ತ ಸಿಟಿ ಸೆಂಟರ್ನಲ್ಲಿ ಇಂಡಲ್ಜ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವನ್ನು ಆಯೋಜಿಸಿತ್ತು. ಇದರ ಲಕ್ಕಿ ಡ್ರಾ ಸಮಾರಂಭ ಶನಿವಾರದಂದು ನಡೆಯಿತು. ನಗರದ ಪ್ರಸಿದ್ಧ ಮಾಲ್ಗಳಲ್ಲಿ ಒಂದಾಗಿರುವ ಸಿಟಿ ಸೆಂಟರ್ಗೆ ಇದೀಗ 8ನೇ ವರ್ಷ ಪೂರೈಸಿದೆ. ಈ ಪ್ರಯುಕ್ತ ಗ್ರಾಹಕರಿಗೆ ಇಂಡಲ್ಜ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವನ್ನು ಆಯೋಜಿಸಲಾಗಿತ್ತು. ಗ್ರಾಹಕರನ್ನ ಶಾಪಿಂಗ್ಗೆ ಆಕರ್ಷಿಸಲು 42 ದಿನಗಳ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಆಕರ್ಷಕ ಉಡುಗೊರೆಗಳನ್ನು ಗೆಲ್ಲಲು ಅವಕಾಶವನ್ನ ನೀಡಲಾಗಿತ್ತು. ಇನ್ನು 7,000 ಹಾಗೂ 5,000 ರೂಪಾಯಿ ಮೌಲ್ಯದ ಶಾಪಿಂಗ್ ಮಾಡುವ ಗ್ರಾಹಕರಿಗೆ ಅದೃಷ್ಟ ಡ್ರಾ ಆಯೋಜಿಸಿದ್ದು, ಇದರ ಲಕ್ಕಿ ಡ್ರಾ ಶನಿವಾರದಂದು ನಡೆಯಿತು. ಇನ್ನು ಸಚಿವ ಯುಟಿ ಖಾದರ್ ಅದೃಷ್ಟಶಾಲಿಗಳನ್ನ ಆಯ್ಕೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಈಗಾಗಲೇ ನಗರದ ಅತ್ಯುತ್ತಮ ಶಾಪಿಂಗ್ ಮಾಲ್ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ ಅಂತ ಹೇಳಿದ್ರು. 10 ವರ್ಷಗಳಿಂದ ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಾಲ್ ಬರ್ತಂತ ಆಲೋಚನೆ ಮಾಡಿದಾಗ ಬಹಳಷ್ಟು ಜನ ಮಾತಾಡ್ತಿದ್ರು. ಮಂಗಳೂರಿನಂತ ಸಣ್ಣ ಜಾಗದಲ್ಲಿ ಇಷ್ಟು ದೊಡ್ಡ ಮಾಲ್ ಯಶಸ್ವಿ ಆಗ್ತದ, ಇಲ್ಲಿ ಜನ ಬರ್ಬೋದಾ, ಅಂಗ ವ್ಯಾಪಾರ ಘೋಷಣೆ ವಾಣಿಜ್ಯಕ್ಕೆ ಪ್ರಾರಂಭ ಮಾಡಿದಲ್ಲಿ ವ್ಯಾಪಾರ ಆಗ್ಬೋದಂದ್ರೆ ಬಹಳ ಸಂಶಯ ಇದೆ. ಎಲ್ಲ ಸಂಶಯ ಬಹಳಷ್ಟು ಬಹುಶಃ ಅನುಭವಸ್ಥರು ಮತ್ತು ಬಹುಶಃ ವ್ಯಾಪಾರದಲ್ಲಿ ತನ್ನದಾದ ಒಂದು ಖ್ಯಾತಿ ಪಡೆದಂಥ ಅರ್ಷದ್ ಮತ್ತು ಕುಟುಂಬಸ್ಥರ ಮಿತ್ರರು ಈ ಒಂದು ಜನರ ವಿಶ್ವಾಸ ಗಳಿಸಿಕೊಂಡು 8ನೇ ವರ್ಷದಲ್ಲಿ ಅತ್ಯಂತ ಯಶಸ್ವಿ ಸಿಟಿ ಸೆಂಟರ್ ಮಾಲ್ ಆಗಿ ಇವತ್ತು ಪರಿವರ್ತನೆ ಆಗಿದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇದು ಸಿಟಿ ಸೆಂಟರ್ ಮಾಲ್ ನಮ್ಮ ಮಂಗಳೂರು ಜಿಲ್ಲೆಯ ನಮ್ಮ ಮಂಗಳೂರು ನಗರದ ಕಿರೀಟದ ಒಂದು ಗರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಂಗಳೂರಿಗೆ ಅದು ಬಹಳಷ್ಟು ಜನ ಏನಾದರೂ ಬರುವುದಿದ್ರೆ ಎಲ್ಲಿಗೆ ಹೋಗ್ತೀರ ಅಂತ ಕೇಳಿದರೆ ಅದು ಸಿಟಿ ಸೆಂಟರ್ಗೆ ಹೋಗ್ತಿರ್ತೇನೆ. ಈ ಸಮಾರಂಭದಲ್ಲಿ ಮೋತಿ ಶಾಮ್ನ ಎಂಡಿ ಹರ್ಷದ್, ಮಾಲ್ ಮ್ಯಾನೇಜರ್ ನಿಶ್ಚಿತ ಸದಾನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ರೆನಾಲ್ಟ್ ಕ್ವಿಡ್ ಕಾರನ್ನ ಅಮೀರ್ ಕೆ ಪಡೆದುಕೊಂಡ್ರು. ಇನ್ನು ಅಖಿಲ್ ಪಿ, ಯೋಗೀಶ್, ಎಸ್ಕೆ ರೆಹಮಾನ್, ಮುಫೀದಾ, ಅಬ್ದುಲ್ ಸಲೀಂ ಅವರು ದ್ವಿಚಕ್ರ ಬೈಕ್ ಪಡೆದುಕೊಂಡ್ರು. ಇನ್ನು ರಾಪ್ಸೋಡಿ ಔಟ್ಲೌಟ್ ಟೀಮ್ ವತಿಯಿಂದ ಸಂಗೀತ ಕಾರ್ಯಕ್ರಮ ಎಲ್ಲರನ್ನ ರಂಜಿಸಿತು. ಗ್ರಾಹಕರು ಖುಷಿಯಿಂದ ಡ್ಯಾನ್ಸ್ ಮೂಲಕ ಮತ್ತಷ್ಟು ಸಂಭ್ರಮಿಸಿದ್ರು. ಕಾರ್ಯಕ್ರಮವು ಸ್ಯಾಂಡ್ಮಾರ್ಕ್ ಇನ್ಕಾರ್ಪೊರೇಟೆಡ್ ಅವರ ನೇತೃತ್ವದಲ್ಲಿ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.